ಮಂಗಳೂರಿನ ಬೊಕ್ಕಪಟ್ಟಣದಲ್ಲಿರುವ ಬ್ರಹ್ಮ ಬೊಬ್ಬರಿಯ ಬಂಟ ದೇವಸ್ಥಾನದಲ್ಲಿ ಶ್ರೀ ಬ್ರಹ್ಮ ಬೊಬ್ಬರಿಯ ಬಂಟ ದೈವಗಳ ವಾರ್ಷಿಕ ಚೌತಿ ಪರ್ವ ಹಾಗೂ ನೇಮೋತ್ಸವ 2 ದಿನಗಳ ಕಾಲ ನಡೆಯಲಿದ್ದು ಆ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಧಾರ್ಮಿಕ ಕಾರ್ಯಕ್ರಮಗಳು ಮತ್ಸ್ಯವೇದರತ್ನ ದೇರೆಬೈಲು ಬ್ರಹ್ಮಶ್ರೀ ವಿಠಲದಾಸ್ ತಂತ್ರಿವರ್ಯರ ನೇತೃತ್ವದಲ್ಲಿ ನಡೆಯುತ್ತಿದೆ. ಜನವರಿ 29ರ ಸಂಜೆ ಧ್ವಜಸ್ತಂಭಾರೋಹಣ ಧಾರ್ಮಿಕ ವಿಧಾನಗಳೊಂದಿಗೆ ನೆರವೇರಿತು. ನಂತರ ದೈವಗಳ ಭಂಡಾರ ಆಗಮನ, ಚೌತಿ ಪರ್ವ, ಬ್ರಹ್ಮರ ಜೋಗದ ಬಲಿ ಸೇವೆ, ದೈವ ದರ್ಶನ ನಡೆಯಿತು. ಈ ಸಂದರ್ಭ ಮಾತನಾಡಿದ ಸರ್ವಶ್ರೀಗಳಾದ ಬ್ರಹ್ಮ ಬೊಬ್ಬರಿಯ ಬಂಟ ದೇವಸ್ಥಾನದ ಮಾಜಿ ಅಧ್ಯಕ್ಷರಾದ ಆರ್.ಪಿ. ಬೋಳೂರವರು ಪ್ರತಿ ವರ್ಷ ಜನವರಿ 29 ಮತ್ತು 30ರಂದು ಶ್ರೀ ಬ್ರಹ್ಮ ಬೊಬ್ಬರಿಯ ಬಂಟ ದೈವಗಳ ವಾರ್ಷಿಕ ಚೌತಿ ಪರ್ವ ಹಾಗೂ ನೇಮೋತ್ಸವವನ್ನು ಆಯೋಜಿಸಿಕೊಂಡು ಬರ್ತಿದ್ದೇವೆ. ಬೋಳೂರು, ಬೊಕ್ಕಪಟ್ಟಣ, ಕುದ್ರೋಳಿ ಹಾಗೂ ಬೆಂಗ್ರೆ, ನೀರಿಶಾಲ್ಯ, ಮೊಗವೀರ ಗ್ರಾಮ ಸೇರಿ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ನಮ್ಮ ಪೂರ್ವಿಕರು ಆಚಾರ ವಿಚಾರದಲ್ಲಿ ಬಹಳ ಭಯಭಕ್ತಿಯಿಂದ ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ ಎಂದ ಅವರು ದೇವಸ್ಥಾನದ ಇತಿಹಾಸವನ್ನು ವಿವರಿಸಿದರು. ಈ 4 ಪಂಡ ಬೋಳೂರು, ಬೊಕ್ಕಪಟ್ಟಣ, ಕುದ್ರೋಳಿ, ನೀರೇಶ್ವಲ್ಯ ಅಂತ 4 ಆಜಿ ಗ್ರಾಮ ಇತ್ತದ ಮಲ್ಪನಂಚಿನ ಈ ಪುಣ್ಯ ಪರ್ವದ ಸಂದರ್ಭಡು ನಮ್ಮ ನಟ್ಟೊನ್ನುದಾದ ಪಂಡ ಈ ಬೋಳೂರು, ಬೊಕ್ಕಪಟ್ಟಣ, ಕುದ್ರೋಳಿ, ನೀರೇಶ್ವಲ್ಯ ಆರಾಧನೆ ಮಲ್ಪನ ಬ್ರಹ್ಮೇರು ಬಬ್ಬರಿಯ ಬಂಟ ನಾಗದೇವರು ಒಂದು ಅನಾದಿ ಕಾಲದ ದೈವದೇವರು ಧರ್ಮ ದೈವರು. ಈ ಮಣ್ಣಿಡು ಬೊಕ್ಕಪಟ್ಟಣದ ಮಣ್ಣಿಡು ಆರಾಧನೆ ಮಲ್ಪನ ಕೇಂದ್ರ ಸ್ಥಳ ಪನಗ ಅಳುವೆ ಕಡಿನ ಪೊರ್ತುಡು ಸಮುದ್ರಗೂ ಪೋದಿತ್ತನಿಗೆ ಒಂಜಿ ಜಾಗ, 2ನೇ ಜಾಗ ನಮ್ಮ ಸುದೇಟು ಪೋತುಳು, ಒಂದು 3ನೇ ಜಾಗ ಪನ್ಪಿನ ಒಂಜಿ ಕಟ್ಟು ನಮ್ಮ ಹಿರಿಯಾಕ್ಲೆನ. ಈ ಒಂದು ದೇವಸ್ಥಾನಗೂ ಏಪ ಸ್ಥಾಪನೆ ಆತನು ಪನ್ಪಿನ ಪುರವೇ ಎಂಗೆಲ್ಲ ಕೈಕಾರಗೆ ತೋಜಿದು ಬರ್ಪುಜಿ ಅಂತೂ ನಮ್ಮ ಹಿರಿಯಾಕ್ಲು ಬಾರಿ ಭಯಭಕ್ತಿಡು ಆಚಾರ ವಿಚಾರಡು ಬಾರಿ ಭಯಭಕ್ತಿಡು ಮಂತಿನ ಸ್ಥಾಪನೆ ಮಂತಿನ ಈ ಧರ್ಮ ದೈವಲು ನಂಬಿನಕ್ಲಿಗೆ ಎಂಬು ಕೊರ್ಪನ ಶಕ್ತಿ ಅದುಲ್ಲೇರು ಮಾತ್ರ ತಂದೆ ಒಂದಕ್ಕೆ ಮುಖ್ಯವಾದ ಈ ಮಣ್ಣು ಸ್ಥಳಕರ್ತವ ಸಂಸಾರ ಬಂದುಲ್ಲೇರು ಅಕ್ಲು ಈ ಮಣ್ಣಿಗೆ ಜಾಗಿನ ದಾನ ಮಲ್ದೇರು ಪನ್ಪಿನ ಪುರವೆಂಡು. ಈ ಸಂದರ್ಭದಲ್ಲಿ ಕುದ್ರೋಳಿ 3ನೇ ಗ್ರಾಮದ ಅಧ್ಯಕ್ಷರಾದ ಲೋಕೇಶ್ ಸ್ವರ್ಣ, ಬೊಕ್ಕಪಟ್ಟಣ ಗ್ರಾಮದ ಉಪಾಧ್ಯಕ್ಷರಾದ ಬಿ ಗೋಪಾಲಕೃಷ್ಣ ಕುಂದರ್, ಬೊಕ್ಕಪಟ್ಟಣ ಗ್ರಾಮದ ಸ್ಥಳ ಕರ್ತವರು ತುಕರಾಮ್ ಕೋಟ್ಯಾನ್, ಬೆಂಗ್ರೆ ನೀರೇಶಾಲ್ಯ ಗ್ರಾಮದ ಪ್ರಧಾನ ಕಾರ್ಯದರ್ಶಿ ಚಿದಾನಂದ ಸಾಲ್ಯಾನ್, ಬೋಳೂರು ಗ್ರಾಮದ ಜೊತೆ ಕಾರ್ಯದರ್ಶಿ ಪ್ರವೀಣ್ ಮೆಂಟನ್, ಕುದ್ರೋಳಿ 2ನೇ ಗ್ರಾಮದ ಕೋಶಾಧಿಕಾರಿ ಯಾದವ್ ಸುವರ್ಣ ಮತ್ತು ಆಡಳಿತ ಸಮಿತಿಯ ಸದಸ್ಯರುಗಳು, ಗುರಿಕಾರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.